ಬಟ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಂಗೆ ಶಿಕ್ಷಣ ಕೊಟ್ಟಂತ ಎಲ್ಲಾ ನನ್ನ ಗುರು ವೃಂದದವರಿಗೆ ಏನಪ್ಪ ಅಂದ್ರೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ನೀರ ಮಾನವಿ ಗ್ರಾಮದ ಅಶ್ವತ್ಥಾಮ ಪೂಜಾ ಇವರು ತೃತೀಯ ಲಿಂಗ ಮೀಸಲಾತಿಯನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ರಾಜ್ಯ ಶಿಕ್ಷಣ ಮಾರ್ಚ್ ತಿಂಗಳಲ್ಲಿ ನಡೆದ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಅಧಿಕೃತ ತೃತೀಯ ಲಿಂಗ ಮೀಸಲಾತಿಯಲ್ಲಿ ಪರೀಕ್ಷೆ ಬರೆದು ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ನೀರ ಮಾನವಿ ಗ್ರಾಮದಲ್ಲಿ ಜನಿಸಿದ ಇವರು 1 ರಿಂದ 10ನೇ ತರಗತಿಯವರೆಗೆ ನೀರ ಮಾನವಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ನಂತರ ಮಾನವಿ ಪಟ್ಟಣದಲ್ಲಿ ಪದವಿ ಪೂರ್ವ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ರಾಯಚೂರಿನ ಸರ್ವೋದಯ ಕಾಲೇಜಿನಲ್ಲಿ ಬಿಎಡ್ ಪೂರ್ಣಗೊಳಿಸಿ ಇಂದು ತೃತೀಯ ಲಿಂಗಿಯ ಮೀಸಲಾತಿಯಲ್ಲಿ ರಾಜ್ಯದ 3 ಜನರಲ್ಲಿ ಇವರೊಬ್ಬರಾಗಿ ಆಯ್ಕೆಯಾಗಿ ತಮ್ಮ ಜೀವನದ ಗುರಿಯನ್ನು ತಲುಪಿ ಎಲ್ಲರಲ್ಲೂ ಅಚ್ಚರಿಯುಂಟು ಮಾಡಿದ್ದಾರೆ. ಈ ಬಗ್ಗೆ ನೀರ ಮಾನವಿ ಗ್ರಾಮದ ಜನರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಚಂದ್ರಶೇಖರ ಮದ್ಲಾಪುರ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪೂಜಾ ಅಂತ. ನಾನೊಬ್ಬ ಟ್ರಾನ್ಸ್ಜೆಂಡರ್. ಈ ಒಂದು ಮಂಗಳಮುಖಿಯರಿಗೆ ಸುಪ್ರೀಂ ಕೋರ್ಟ್ 1% ಮೀಸಲಾತಿ ಕೊಟ್ಟಿರೋದ್ರಿಂದ ಅದರದ್ದೊಂದು ಲಾಭ ಪಡ್ಕೊಂಡು ಇವತ್ತು ನಾನೇನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ಶಿಕ್ಷಕಿಯಾಗಿ ಆಯ್ಕೆ ಆಗಿದ್ದೀನಿ. ನಾನು ಫಸ್ಟ್ ಆಫ್ ಆಲ್ ಯಾರಿಗೂ ಧನ್ಯವಾದ ಹೇಳಬೇಕಪ್ಪ ಅಂತಂದರೆ ನಮ್ಮ ಸಮುದಾಯದವರಿಗೆ ಒಂದು ನನ್ನ ಕೋಟಿ ನಮನಗಳನ್ನು ಸಲ್ಲಿಸಿದ್ರು ಕೂಡ ಅದು ತುಂಬ ಕಡಿಮೆ. ಯಾಕಪ್ಪ ಅಂದರೆ ಇವತ್ತು ನಾನು ಆ ಸ್ಥಾನದಲ್ಲಿ ನಿಂತ್ಕೋಬೇಕಾದ್ರೆ ನಮ್ಮ ದೊಡ್ಡವರೇ ಆಗಿರ್ಬೋದು, ನಮ್ಮ ಸಮುದಾಯದ ಆಗಿರ್ಬೋದು, ನಾನು ಬೆಳ್ಕೊಳ್ಳೋಕ್ಕೆ ನಾನು ಸ್ಥಾನ ನಿಂತ್ಕೋಬೇಕಂದ್ರೆ ಅವರೇ ಒಂದು ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಓದಿರೋದು ಬಂದುಬಿಟ್ಟು ರಾಯಚೂರು ಡಿಸ್ಟಿಕ್ ಮಾನ್ವಿ ತಾಲೂಕು ನೀರ್ಮನಿ ಗ್ರಾಮ ಅಂತ ಹೇಳ್ಬಿಟ್ಟು ನಾವು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನೀರ್ಮನಿ ಗ್ರಾಮದಲ್ಲೇ ಓದಿರೋದು. ಆಮೇಲೆ BA ಆಗಿರ್ಬೋದು, PUC ಆಗಿರ್ಬೋದು, BEd ಆಗಿರ್ಬೋದು ರಾಯಚೂರು ಮಾನ್ವಿಲೇ ನಾನು ಓದಿರೋದು. ಬಟ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಂಗೆ ಶಿಕ್ಷಣ ಕೊಟ್ಟಂಥ ಎಲ್ಲ ನನ್ನ ಗುರು ವೃಂದದವರಿಗೆ ಏನಪ್ಪ ಅಂದರೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಸಮಾಜ ಒಂದು ಮುಖ್ಯವಾಹಿನಿಗೆ ತಂದಂತಹ ಏನಪ್ಪ ಅಂತಂದರೆ ಈ ಒಂದು ನಮ್ಮೂರಲ್ಲಿ ನಾನು ಮೊದಲಿಂದ ಏನಪ್ಪ ಅಂತಂದರೆ ನಾನು ಚಿಕ್ಕ ಹುಡುಗಿದ್ದಾಗಿದ್ದರೆ ನಮ್ಗೆ ಅಣ್ಣ ನಮ್ಮ ಫ್ರೆಂಡು ಕೂಡ ಆಗಿದ್ದ. ನಮ್ಮನ್ನು ಗುರುತಿಸ್ಬಿಟ್ಟು ಇವತ್ತು ಏನಪ್ಪ ಅಂದರೆ ನನ್ನ ಬಗ್ಗೆ ಏನಪ್ಪ ಪೇಪರಲ್ಲಿ ಆಗಿರ್ಬೋದು, ಇನ್ನೊಂದರಲ್ಲಿ ಆಗಿರ್ಬೋದು, ನನ್ನ ಬಗ್ಗೆ ಏನಪ್ಪ ಅಂತಂದರೆ ಒಂದು ನಾನು ಸಪೋರ್ಟ್ ಮಾಡ್ತಕ್ಕಂಥ ಏನಪ್ಪ ಅಂದರೆ ಒಂದು ಕರ್ನಾಟಕ ರಾಜ್ಯದಂತಹ ಎಲ್ಲರಿಗೂ ಕೂಡ ಏನಪ್ಪ ಧನ್ಯವಾದ ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ನಮ್ಮ ಅಣ್ಣ ಹೇಳ್ತಾ ಇದ್ದಲ್ಲ ಚಂದ್ರಶೇಖರ್ ಮದ್ಲಾಪುರ ವಕೀಲರು, ಅವರು ಕೂಡ ನಂಗೆ ತುಂಬ ಸಪೋರ್ಟ್ ಮಾಡ್ತೇನಪ್ಪ ಅಂತಂದರೆ ಇವತ್ತು ನನ್ನ ಬಗ್ಗೆ ಪೇಪರ್ನ ಆರ್ಟಿಕಲ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು ಏನಪ್ಪ ಅಂದರೆ ನನ್ನ ಬಗ್ಗೆ ತುಂಬ ಸಪೋರ್ಟ್ ಮಾಡ್ತಾ ಏನಪ್ಪ ಅಂತಂದರೆ ನನಗೆ ಒಂದು ಸ್ಫೂರ್ತಿಯಾಗಿ ನಿಂತ್ಕೊಂಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕರ್ನಾಟಕ ರಾಜ್ಯದ ಎಲ್ಲ ಬಂಧು ಬಾಂಧವ್ರಿಗೆ ಏನಪ್ಪ ಅಂತಂದರೆ ನಾನು ನಮನಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.